ಅಡುಗೆ ಅನಿಲ ಬೆಲೆ ಏರಿಕೆ ಮತ್ತು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಬುಧವಾರ ನಗರದ ಕದ್ರಿ ಸರ್ಕಲ್ ಬಳಿ ಪ್ರತಿಭಟನೆ ನಡೆಯಿತು. ಈ ಸಂದರ್ಭ ಖಾಲಿ ಗ್ಯಾಸ್ ಸಿಲಿಂಡರ್ಗೆ ಹೂಮಾಲೆ ಹಾಕಿ ಅದನ್ನು ಚಟ್ಟದ ಮೇಲೆ ಕಟ್ಟಿ ಕಾಂಗ್ರೆಸ್ ಕಾರ್ಯಕರ್ತರು ಹೊತ್ತುಕೊಂಡು ಕದ್ರಿ ಸರ್ಕಲ್ ಬಳಿ ಅನಕು ಶವಯಾತ್ರೆ ನಡೆಸಿ ಸಾರ್ವಜನಿಕರ ಗಮನ ಸೆಳೆದರು. ಗ್ಯಾಸ್ ಸ್ಟವ್ ಮತ್ತು ಖಾಲಿ ಪಾತ್ರೆಯನ್ನು ಪ್ರತಿಭಟನಾಕಾರರು ಪ್ರದರ್ಶಿಸಿದರು. ಮಾಜಿ ಸಚಿವ ರಮಾನಾಥ ರೈ ಮಾತನಾಡಿ, ಕೇಂದ್ರ ಸರ್ಕಾರದ ವೈಫಲ್ಯದಿಂದ ದೇಶದಲ್ಲಿ ಅಡುಗೆ ಅನಿಲ ಸರಿಯಾಗಿ ಪೂರೈಕೆಯಾಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಿನದಿಂದ ದಿನಕ್ಕೆ ಎಲ್ಲ ವಸ್ತುಗಳ ಬೆಲೆ ಏರಿಕೆಯಾಗುತ್ತಿದೆ. ಕೇಂದ್ರ ಸರ್ಕಾರದ ಅಸ್ಪಷ್ಟ ವಿದೇಶಾಂಗ ನೀತಿಯೇ ಇದಕ್ಕೆ ಕಾರಣ ಅಂತ ಆರೋಪಿಸಿದರು. ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಇಬ್ರಾಹಿಂ ನವಾಜ್, ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಅಭಿನಂದನ್ ಹರೀಶ್, ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರಾದ ಬಶೀರ್ ಮೊದಲಾದವರಿದ್ದರು. ಐವನ್ ಡಿಸೋಜರ್ ಅವರು ನಮ್ಮೊಂದಿಗಿದ್ದಾರೆ. ಕ್ಷೇತ್ರ ಅಧ್ಯಕ್ಷರಾಗಿರ್ತಕ್ಕಂಥ ನಾನು ಬಯಸ್ತಾ ಇದ್ದೆ. ಪ್ರಧಾನಮಂತ್ರಿಗಳು ಹೇಳ್ತಕ್ಕಂಥ ಗ್ಯಾಸ್ ಇಲ್ಲ ಅಂತ ಹೇಳ್ತೀವಿ, ಅದಕ್ಕೆ ಪರ್ಯಾಯವಾಗಿ ಏನು ಅಂತ ಹೇಳುವಂತ ವಿಚಾರವನ್ನು ಕೂಡ ನಾವು ತಮಾಷೆಗೆ ಮಾತಾಡ್ತಕ್ಕಂಥ ಸಂದರ್ಭ ಇದ್ರೆ ಅವರು ಹೇಳ್ತಾ ಇದ್ರು. ಅದನ್ನು ಈಗ ಜನ ಉಲ್ಲೇಖ ಮಾಡ್ತಾರೆ. ನಾವು ಕ್ಯಾಟ್ಲ್ ಅಂತಿದೆ, ನಮ್ಮ ಚಾಯ ಕೊಡುವಂತ ಅದರಲ್ಲಿ ನಾನು ಚಾಯ ಮಾರಾಟ ಮಾಡ್ತೇನೆ ಅಂತ ಹೇಳಿ ಜನತೆಗೆ ಸುಳ್ಳು ಹೇಳಿದ್ರು. ಬಹುಶಃ ಇದು ಸುಳ್ಳು ಅಂತ ಹೇಳಿದ್ರೆ ಜನ ಒಪ್ಪುವಂತ ಸ್ಥಿತಿಗೆ ಬಂದಂತ ಕಾಲ. ನಾನು ಚಾಯ ಮಾಡ್ತಾ ಇದ್ದೆ ಅಂತ ಹೇಳಿ ಚಾಯ ಮಾರಾಟ ಮಾಡಿದ್ರೆ ಹೌದಾಗಿದ್ರೆ ಬಹುಶಃ ಆ ಕ್ಯಾಟ್ಲಲ್ಲಿ ಏನು ಅಂತ ಅವ್ರು ಹೇಳ್ತಾ ಇದ್ರು. ಅವರು ನಾನು ಚಾಯ ಮಾಡಿದ್ದು, ನಾನು ಕ್ಯಾಟ್ಲಿಗೆ ಒಂದು ಪೈಪನ್ನು ಹಾಕಿ ಆ ಪೈಪನ್ನು ನಾವು ಗಟಾರಕ್ಕೆ ಹಾಕಿ, ಗಟಾರ ಅಂದರೆ ಚರಂಡಿಯಲ್ಲಿ ಹೋಗ್ತಕ್ಕಂಥ ಏನು ಕೊಳಚೆ ನೀರಿನ ಗ್ಯಾಸಿನ ಮೂಲಕ ನಾನು ಚಾಯ ಮಾಡ್ತೀನಿ. ಇದು ಯಾರು ನಂಬುವ ವಿಚಾರ ಅಲ್ಲ, ಅದನ್ನು ನಂಬುವಂಥ ಜನ ಇದ್ದಾರಲ್ಲ ಅನ್ನುವಂಥ ನಮಗೆ ಬಹಳ ಆಶ್ಚರ್ಯ ಸಂಗತಿ. ಅದನ್ನು ನಂಬುವ ಜನ ಈ ಸಮಾಜದಲ್ಲಿ ಇದ್ದಾರಲ್ಲ. ಯಾರೋ ಒಬ್ಬ ಮಾತಾಡ್ತಿದ್ದಾರೆ, ಕಾಂಗ್ರೆಸ್ನವರು ಅಧಿಕಾರದಿಂದ ಯುವಕರು ಅವ್ರು ಫುರ್ಕೋಗೆ ಜಯಿಸಿದ್ರೆ ಅವರ ಹಿರಿಯರ ಕಾರಣಕ್ಕಾಗಿ. ಇನ್ನೊಬ್ಬ ಹೇಳ್ತಾ ಇದ್ದ, ಈ ಸರ್ಕಾರ ಬಿಜೆಪಿ ಸರ್ಕಾರ ಇರೋದು ನಾವು ಫುರ್ಕೋಕ ಕಾರಣಕ್ಕಾಗಿ ನಾವು ಅಧಿಕಾರದಲ್ಲಿ, ನೀವು ಮೂರ್ಖರ ಕಾರಣದಿಂದ ಅಧಿಕಾರ ಇದ್ದೀರಿ ಅನ್ನುವಂಥ ಒಂದು ತಮಾಷೆ ಮಾತನ್ನು ಹೇಳ್ತಾ ಇದ್ದಾರೆ. ಜನಕ್ಕೆ ಮೂರ್ಖರನ್ನಾಗಿ ಮಾಡಿಸ್ತಕ್ಕಂಥ ಒಂದು ಕಲೆಯನ್ನು ಅವರು ತಿಳ್ಕೊಂಡು ಪ್ರತಿ ಸಂದರ್ಭದಲ್ಲಿ ಕೂಡ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು. ಬಹುಶಃ ನಾವು ನೋಟ್ ಬಂದಾದಾಗ ಆ ಪರಿಸ್ಥಿತಿಯನ್ನು ನೋಡಿದ್ವಿ, ಕೊರೋನಾ ಬಂದಾಗ ಪರಿಸ್ಥಿತಿ ನೋಡಿದ್ವಿ. ಇವತ್ತು ಯುದ್ಧದ ಹೆಸರಿನಲ್ಲಿ ಆಗ್ತಕ್ಕಂಥ